ಮಂಗಳೂರಿನ ಹೆಸರಾಂತ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ವತಿಯಿಂದ ಮೆಡಿಕಲ್ ಎಮರ್ಜೆನ್ಸೀಸ್ ಇನ್ ಪ್ರೆಗ್ನೆನ್ಸಿ ಅಪ್ಡೇಟ್ 2018ರ ವಿಚಾರ ಸಂಕಿರಣ ನವೆಂಬರ್ 3ರಂದು ನಡೆಯಲಿದೆ ಎಂದು ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯೋಗೇಶ್ ಬಂಗೇರ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ಪ್ರಸೂತಿ ಹಾಗೂ ಸ್ತ್ರೀರೋಗ ಶಾಸ್ತ್ರ ವಿಭಾಗ ಮತ್ತು ವೈದ್ಯಕೀಯ ವಿಭಾಗದ ಸಹಯೋಗದೊಂದಿಗೆ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಗರದ ಹೆಸರಾಂತ ವೈದ್ಯರುಗಳು ಪ್ರಸೂತಿ ಸಂದರ್ಭದಲ್ಲಿ ಕಂಡುಬರುವ ಕೆಲವು ವೈದ್ಯಕೀಯ ಸಮಸ್ಯೆಗಳ ಮತ್ತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಇದೇ ವೇಳೆ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದ್ರು. ನಮ್ಮಲ್ಲಿ 3ನೇ ತಾರೀಕು ನವೆಂಬರ್ 8:30 ಗಂಟೆಯಿಂದ ಬೆಳಿಗ್ಗೆ 4:30 ಗಂಟೆವರೆಗೆ 8 ತಾಸಿನ ನಿರಂತರ ವೈದ್ಯಕೀಯ ಶಿಕ್ಷಣ ಒಂದು ಕಮ್ಮಟ ಪ್ರವೇಶಿಸ್ತಾ ಇದ್ದೀವಿ. ಇದರಲ್ಲಿ ಮಂಗಳೂರಿನ ಸುಪ್ರಸಿದ್ಧ ವೈದ್ಯರುಗಳು ಈ ಗರ್ಭಿಣಿ ಸಮಯದಲ್ಲಿ ಆಗುವ ಈ ಕೆಲವು ವೈದ್ಯಕೀಯ ಸಮಸ್ಯೆಗಳು, ಅದು ಥೈರಾಯ್ಡ್ ಇರಬಹುದು ಅಥವಾ ರಕ್ತದೊತ್ತಡ ಇರಬಹುದು, ಹೃದಯ ಸ್ತಂಭನ ಇರಬಹುದು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅದು ಮತ್ತೆ ಜಾಂಡೀಸ್ ಇರಬಹುದು, ಮಧುಮೇಹಂತಹ ಕಾಯಿಲೆ ಇರಬಹುದು, ಅಥವಾ ರಕ್ತ ತೆಳುವಾಗುವುದು ಅಥವಾ ರಕ್ತ ಹೆಪ್ಪುಗಟ್ಟಿಗೆಯಲ್ಲಿ ಸಮಸ್ಯೆ ಬರುವುದು ಮುಂತಾದ ಸಮಸ್ಯೆ ಬಗ್ಗೆ 9 ಉಪನ್ಯಾಸವನ್ನು ನಾವು ಏರ್ಪಡಿಸ್ತಿದ್ದೀವಿ. ರಕ್ತ ಹೆಪ್ಪುಗಟ್ಟದೆ ನಿರಂತರವಾಗಿ ರಕ್ತಸ್ರಾವವಾಗಿ ಮಹಿಳೆ, ಗರ್ಭಿಣಿ ಮಹಿಳೆ ಸಾವನ್ನಪ್ಪುವುದು ನಾವು ಇತ್ತೀಚೆಗೆ ಸಹ ಕಾಣ್ತಾ ಇದ್ದೀವಿ. ಇಂಥ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಲಿಕ್ಕೆ ಈ ಕಮ್ಮಟ ಏರ್ಪಡಿಸಿದ್ದೇವೆ. ಇದಲ್ಲದೆ ಆ ದಿವಸ ಕ್ವಿಜ್ ಕಾರ್ಯಕ್ರಮ ಇದೆ, ಪ್ರಶ್ನೋತ್ತರ ಕಾರ್ಯಕ್ರಮ ಕ್ವಿಜ್. ಮಾಧ್ಯಮಗೋಷ್ಠಿಯಲ್ಲಿ ಕಣಚೂರು ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ರೋಹನ್ ಮುನೀಸ್, ಪ್ರಸೂತಿ ಹಾಗೂ ಸ್ತ್ರೀರೋಗ ಶಾಸ್ತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಪ್ರವೀಣಾ ಪೈ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, V4 News 24/7 ಮಂಗಳೂರು.